ಇದು ಮಳೆ ಎಲ್ಲ ಒಣಗಿದ ಅಡಿಕೆ ಎಲ್ಲ ಚಂಡಿ ಆಗ್ತದೆ ಅಂತ ಹೇಳಿ ಎಲ್ಲ ಒಳಗಿಟ್ಟು ಈಗ ಅದೇ ಕೆಲಸ. ಫ್ರೆಂಡ್ಸ್, ರಾಗಿ ಚಪಾತಿ ಮತ್ತು ಟೊಮೆಟೊ ಬಜ್ಜಿ ಕಾಂಬಿನೇಷನ್ ಇವತ್ತಿದ್ದು ಬ್ರೇಕ್ಫಾಸ್ಟ್ ನಮ್ಮದು. ಈ ಒಂದು ಗಿಡ ಉಂಟಲ್ಲ, ಇದು ತೊಂಡೆಕಾಯಿಗೆಲ್ಲ ಚಪ್ಪರ ಹಾಕ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ಗಟ್ಟಿ. ನೋಡಿ, ಇಲ್ಲಿ ಬೈಕ್ ಬಿಡ್ಲಿಕ್ಕೆ ಹೊರಟಿದ್ದಾರೆ, ಇವರೆಣಿಸಿದ್ದಾರೆ ಟಯರಲ್ಲಿ ಕೂತ್ಕೊಂಡು ತಿರುಗಿಸ್ಬೇಕು ಅಂತ. ಕೊಳೆ ಇದ್ರ ಅಡಿಯಲ್ಲಿ ನೋಡಿ ನೋಡಿ ನೋಡಿ. ಓ ರಾಮ ರಾಮ, ಮುಂದೆ ಮಕ್ಕಳ ಕೆಲಸ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನೋಡಿ ಈ ರೀತಿಯಾಗಿ ಸ್ಟಾರ್ಟ್ ಆಗ್ತಾ ಉಂಟು. ನಾವು ಈ ಅಡಿಕೆ ಎಲ್ಲ ನಿನ್ನೆ ಮೊನ್ನೆ ಎಲ್ಲ ಫುಲ್ಲು ನಾವು ಈಗ ಬಿಸಿಲಿಗೆ ಹಾಕೋದು. ನಮ್ಮ ಕೆಲಸದವ ಸಹ ಬರೋದಿಲ್ಲಂತೆ, ಅವನಿಗೆ ಸಂಬಳ ಕಡಿಮೆ ಆಯ್ತಂತೆ ಕೊಡೋದು. ಡೈಲಿ 500 ಕೊಡ್ತದೆ, ಈಗ 600 ಕೊಡಬೇಕಂತೆ ಅವನಿಗೆ. ಅದಕ್ಕೆ ಬರೋದಿಲ್ಲ ಹೇಳಿ ಹೋಗಿದ್ದಾನೆ. ಬೇಡ ಅಂತ ನಾವು ಸಹ ಬಿಟ್ಟೆ. ಫ್ರೆಂಡ್ಸ್, ಇವತ್ತು ನಾನಿದು ಸೋರೆಕಾಯಿದು ಜ್ಯೂಸ್ ಮಾಡಿ ಕುಡಿತಾ ಇದ್ದೇನೆ. ಮಳೆ ಎಲ್ಲ ಒಣಗಿದ ಅಡಿಕೆ ಎಲ್ಲ ಚಂಡಿ ಆಗ್ತದೆ ಅಂತ ಹೇಳಿ ಎಲ್ಲ ಒಳಗಿಟ್ಟು ಈಗ ಅದೇ ಕೆಲಸ ಅಂತ. ಇದು ಇವತ್ತು ನಾನು ಮಾಡ್ತಾ ಇರೋದು ರಾಗಿ ಗೋಧಿ ಮಿಕ್ಸ್ ಚಪಾತಿ. ನೋಡುವ ಹೇಗೆಲ್ಲ ರುಚಿ ಆಗ್ತದೆ ಅಂತ ಹೇಳಿ. ಇದು ರಾಗಿ ಹುಡಿ, ಇದು ಗೋಧಿ. ಫ್ರೆಂಡ್ಸ್, ರಾಗಿ ಚಪಾತಿ ಮತ್ತು ಟೊಮೆಟೊ ಬಜ್ಜಿ ಕಾಂಬಿನೇಷನ್ ಇವತ್ತಿದ್ದು ಬ್ರೇಕ್ಫಾಸ್ಟ್ ನಮ್ಮದು. ಇವತ್ತಿನ ಒಂದು ವೆದರ್ ನೋಡಿ ಫ್ರೆಂಡ್ಸ್, ಬಿಸಿಲು ಕೂಡ ಉಂಟು, ಮೋಡ ಸಹ ಉಂಟಾಯ್ತಾ. ಇವತ್ತು ಸಹ ಮಾತ್ರ ಮಳೆ ಉಂಟು, ಅಷ್ಟು ಸೆಕೆ ಆಗ್ತಾ ಉಂಟು. ನಮ್ಮದು ತಿಂಡಿ ಎಲ್ಲ ತಿಂದಾಯಿತು, ಬಂಟಿಗೆ ಸಹ ಕೊಡೋದೆಲ್ಲ ಕೊಟ್ಟಾಗಿದೆ. ಆದರೆ ಸಹ ಅವನೊಂದು ಬೊಬ್ಬೆ ಹೊಡಿತಾ ಇದ್ದಾನೆ. ಯಾಕೆ ಅಂತ ಗೊತ್ತಿಲ್ಲ. ಅವನಿಗೆ ಎಂಥ ಸೆಕೆ ಆಗ್ತಾ ಉಂಟಾ, ಎಂಥ ಅವನಿಗೆ ಪ್ರಾಬ್ಲಮ್ ಅಂತ ಗೊತ್ತಾಗೋದಿಲ್ಲ. ಜಾಯ್ತಾ ಬಂಟಿ, ನೀ ಬೊಬ್ಬೆ ಇನ್ನೋ ಯಾವಾಗಲೂ ಹೀಗೆ ಬೊಬ್ಬೆ ಹೊಡಿಯೋದಿಲ್ಲ, ಇರ್ತಾನೆ ಗೂಡಲ್ಲಿ. ಓ ನೀರು ಬಡಿತ್ನಾ ಪರ್ವಾಗಿ ಒಂದೊಂದು ಪೋಳೆ ಬಾ ಕೋಪ ಅರ್ಪಣೆ ಹೆಂಗ ಪೋಳೆ ಕಾಟ ತಿನ್ಯಾರ ಬೋದು ಕಿರ್ಮ ಬೇತ ಮೇಲೆ. ಇನ್ನೊಮ್ಮೆ ತೋಟಕ್ಕೆ ಹೋಗಿ ಕೆಲಸ ಬಂದಾಗ ಹಾಗೆ ಸ್ವಲ್ಪ ಹಾಳೆ ಹಣ್ಣಾದ ಸೋಗೆ ಎಲ್ಲ ಹೆಕ್ಕಿಕೊಂಡು ಬಂದು ಹಸುಗಳಿಗೆ ಹಾಕಬೇಕು. ಮತ್ತು ಇಲ್ಲಿ ನಮ್ಮ ಊರಲ್ಲಿ ಹತ್ತಿರದಲ್ಲಿ ಒಬ್ಬರು ಸೈಲೇಜ್ ಮಾಡುವವರು ಇದ್ದಾರೆ. ಲಾಸ್ಟ್ ಟೈಮ್ ಅವರಿಂದ ನಾನು ಸೈಲೇಜ್ ತರಿಸಿದೆ. ಇನ್ನು ಅದು ಒಂದು ಗೋಣಿ ತರಿಸಿಟ್ರೆ ವಾರದಲ್ಲಿ ಒಂದು 2 ಗೋಣಿ ಸಾಕಾಗ್ಬೋದು ನನಗೆ. ತರಿಸಿಟ್ರೆ ಸುಲಭ. ಅದು ಮಿಲ್ಕ್ ಶೇಕ್ ಬೇಕಂತೆ, ದಾಳಿಂಬೆದು. ಇವತ್ತು ABC ಜ್ಯೂಸ್ ಕುಡಿಲಿಕ್ಕೆ ಆಗಲಿಲ್ಲ, ನಾವು ಸೋರೆಕಾಯಿ ಜ್ಯೂಸ್ ಕುಡ್ದದಲ್ಲ. ಹಾಗೆ ಮತ್ತು ಅದೆಲ್ಲ ಹಾಳಾಗ್ತದೆ ಅದನ್ನು ಮುಟ್ಟದೇ ಇದ್ದರೆ. ಹಾಗೆ ಅದನ್ನೊಂದು ಕುಡಿದು ಹೋಗುದು. ನಾವೀಗ ತೋಟಕ್ಕೆ ಬಂದದ್ದು ಫ್ರೆಂಡ್ಸ್. ಇಲ್ಲಿಂದ ಸ್ವಲ್ಪ ಸೋಗೆ ಮತ್ತು ಅಡಿಕೆದು ಹಾಳೆ ಮತ್ತು ಸೋಗೆ ಕೊಂಡೋಗುವಂಥ ಹಸುಗಳಿಗೆ ತಿನ್ನಲಿಕ್ಕೆ ಹಾಕಲಿಕ್ಕೆ. ಒಬ್ಬಳನ್ನು ನೋಡಿ ಇಲ್ಲಿ ಬಂದು ಕಟ್ಟಿದ್ದೇನೆ ನಾನು. ಈ ಒಂದು ಗಿಡ ಉಂಟಲ್ಲ, ಇದು ತೊಂಡೆಕಾಯಿಗೆಲ್ಲ ಚಪ್ಪರ ಹಾಕಲಿಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ಗಟ್ಟಿ, ಬಾಳಿಕೆ ಜಾಸ್ತಿ ಬರ್ತದೆ, ಬೇಗ ಕುಂಬಾಗೋದಿಲ್ಲ ಅಂತ ಹೇಳಿ. ತೊಂಡೆಕಾಯಿ ಚಪ್ಪರ, ಅಲಸಂಡೆ ಬಳ್ಳಿ ಬಿಡಲಿಕ್ಕೆಲ್ಲ ತುಂಬ ಉಪಯುಕ್ತ ಆಗ್ತದೆ. ನೋಡಿದ್ರಿಂದ ಮೊನ್ನೆ ಕರ್ಕೊಂಡು ಹೋದದು. ಇಲ್ಲಿ ಒಂದು ಅಡಿಕೆ ಗಿಡ ನೋಡಿ, ಅಡಿಕೆದು ಮರ, ಅದರದ್ದು ತುದಿಯ ತುಂಡಾಗಿ ಬಿದ್ದಿದೆ. ಇಲ್ಲಿ ನೋಡಿ ತುದಿ. ನಾನು ಇದು ಎಲ್ಲಿಂದ ಬಿದ್ದದ್ದು ಅಂತ ಎಣಿಸಿ ನೋಡಿ, ಅಡಿಕೆ ಎಲ್ಲ ಆಗಿದೆ. ಇದೀಗ ನಿನ್ನೆದು ಮಳೆಗೆ ಬಿದ್ದದ್ದು ಕಾಣ್ತದೆ. ಇದೆಲ್ಲಿಂದ ಹೀಗೆ ಹಳದಿ ಆದದ್ದು ಬಿದ್ದದ್ದು ಅಂತ ನೋಡುದು ನಾನು. ನೋಡಿ ಇಲ್ಲಿ ಎಂಥ ರೋಗ ಅಂತ ಈ ನಮೂನೆ. ನಾಳೆಗೆ ಒಂದು ಬೊಂಡ ಸಿಕ್ಕಿತು. ಇಲ್ಲಿ ಒಮ್ಮೆಲೆ ರಾಶಿ ಹಾಕಿದರೆ ಮತ್ತೆ ಒಟ್ಟಿಗೆ ಕಟ್ ಮಾಡ್ಬೋದು ಇಲ್ಲಿಂದ.
ಸೊ ನಾವು ಹೊರಟದ್ದು ಫ್ರೆಂಡ್ಸ್, ಇದಿಷ್ಟು ನಮ್ಮ ಹಸುಗಳಿಗೆ ಹಾಕಲಿಕ್ಕೆ. ಅದು ಅವರು ಸೋಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ, ನಾನಿಲ್ಲಿ ಹಾಳೆ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಆಗಲಿಲ್ಲ, ಮಳೆ ಸಹ ಬರುವ ಹಾಗೆ ಉಂಟು. ಫುಲ್ಲು ಎಂಥ ವೆದರಲ್ಲಿ ಉಂಟಲ್ಲ, ಹ್ಯೂಮಿಡಿಟಿ ಹೇಳ್ತಾರಲ್ಲ ಹಾಗೆ, ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಆಗ್ತಾ ಉಂಟು. ಇಡೀ ಬೆವರು ಬೆವರು ಬೆವರು, ಹೊರ್ರಿಬಲ್ ಆಯ್ತಾ, ಹೊರ್ರಿಬಲ್ವೇ. ಲೇವನದೊಂದು ಅವಸ್ಥೆ ನೋಡಿ, ಹಾಕಿದ ಸೋಗೆ ಬಿಟ್ಟು ಅದೊಂದು ತಿಂತಾ ಇದ್ದಾನೆ. ಅದೊಂದು ಮನೆಯ ಉಳಿದ ಪೆಟ್ಸ್ಗಳ ಹಾಗೆ ಅದು ಸಹ ಒಂದು ಜನವೇ ಆಗಿದೆ, ನವಿಲು ಮತ್ತು ಕೊಕ್ಕರೆ. ನಮ್ಮದು ಕೃಷಿಕರದ್ದು ದಿವಸ ಅಂದರೆ ಹೀಗೆ ಆಯಿತಾ, ಒಮ್ಮೆ ತೋಟ, ಒಮ್ಮೆ ಅಂಗಳ, ಒಮ್ಮೆ ಹಟ್ಟಿ, ಇದು ಮೂರಲ್ಲೇ ಸುತ್ತುವರೆದುಕೊಂಡಿರ್ತದೆ. ನಿಮಗೆ ಎಷ್ಟು ಇದರಲ್ಲಿ ಏನಾದರೂ ಪ್ರಯೋಜನ ಉಂಟಾ ಇಲ್ಲ ಗೊತ್ತಿಲ್ಲ. ನೋಡಿ ನೋಡಿ, ಈಗ ಬಂದು ನಮಗೀಗ ಅಡಿಕೆ ಎಲ್ಲ ಕೋರಬೇಕು, ಅಂಗಳದಲ್ಲಿ ಹಾಕಿದ್ದು. ಮಳೆ ಬರುವ ಹಾಗೆ ಉಂಟಲ್ಲ, ಸೆಕೆ ಆಗ್ತಾ ಉಂಟಲ್ಲ ಹಾಗೆ. ಅದಾದಮೇಲೆ ನನಗೆ ಪುನಃ ಹಾಲು ಕರೆಯಲಿಕ್ಕೆ ಹೋಗಬೇಕು, ಹಸುಗಳ ಅಡಿಗೆ ಎಲ್ಲ ಸೋಗೆ ಕೊಚ್ಚಿ ಹಾಕಬೇಕು, ಇದಿಷ್ಟು ಕೆಲಸ ಉಂಟು. ಇದಾದರೆ ನಮ್ಮದೊಂದು ಡ್ಯೂಟಿ ಮುಗೀತದೆ, ಮತ್ತೆ ಫ್ರೀ, ನಾವು ಏನಾದರೂ ಮಾಡ್ತಾ ಇರ್ಬೋದು. ಮರು ದಿವಸದಿಂದ ಪುನಃ ಸೇಮ್ ರುಟೀನ್ ನಮಗೆ ಸ್ಟಾರ್ಟ್ ಆಗ್ತದೆ. ಮತ್ತು ಬೆಕ್ಕು, ನಾಯಿ ಇದನ್ನೆಲ್ಲ ಆಟ ಆಡಿಸೋದು, ಅದರ ಎಡೆಯಲ್ಲಿ ನಮ್ಮದೆಲ್ಲ ರೆಸಿಪೀಸ್ ಏನಾದರೂ. ನೋಡಿ, ಇಲ್ಲಿ ಬೈಕ್ ಬಿಡಲಿಕ್ಕೆ ಹೊರಟಿದ್ದಾರೆ, ಇವರೆಣಿಸಿದ್ದಾರೆ ಟಯರಲ್ಲಿ ಕೂತ್ಕೊಂಡು ತಿರುಗಿಸ್ಬೇಕು ಅಂತ. ಕೊಳೆ ಇದ್ರ ಅಡಿಯಲ್ಲಿ ನೋಡಿ ನೋಡಿ ನೋಡಿ. ಓ ರಾಮ ರಾಮ, ಮುಂದೆ ಮಕ್ಕಳ ಕೆಲಸ ಸುಲೆ. ವಾಕಿಂಗ್ ಆಗಲಿಲ್ಲ ಇವತ್ತು. ಬಂಡಿ ವೇಟ್, ಇನ್ನು ಅದಕ್ಕೆ ಒಂದು ಟರ್ಪಲ್ ಹಾಕ್ಲಿಕ್ಕೆ ಉಂಟು. ಮೋಡ ನೋಡಿ, ಈ ಮೋಡ ಇಷ್ಟೆಲ್ಲ ಇರುವಾಗ ಅಡಿಕೆ ಬಿಡಲಿಕ್ಕೆ ಸಾಧ್ಯ ಉಂಟು ಅಂಗಳದಲ್ಲಿ? ಫ್ರೆಂಡ್ಸ್, ಇವತ್ತಿನ ದಿವಸ ಉಂಟಲ್ಲ, ಎಷ್ಟು ಒಂದು ವಿಚಿತ್ರವಾಗಿತ್ತು ಅಂತ ಹೇಳಿದರೆ ಎಲ್ಲ ಸಹ ಈ ವೆದರ್ನಿಂದಾಗಿ ಆಯಿತಾ. ಹಾರಿಬಲ್ ಅಂದರೆ ಹಾರಿಬಲ್, ತಡಿಲಿಕ್ಕೆ ಸಾಧ್ಯ ಇಲ್ಲದ ರೀತಿಯ ಒಂದು ವೆದರ್ನಿಂದ ಹಾಗೆ ಹೋಯ್ತು. ಈಗ ಈ ರೀತಿಯಾಗಿ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೇನೆ. ಬಂಟಿಯನ್ನು ತೋರಿಸಲಿಕ್ಕೆ ಆಗಲಿಲ್ಲ, ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೆ. ನೋಡಿ, ಬೆವರು ಸುರಿತಾ ಉಂಟು ಸಿಕ್ಕಾಪಟ್ಟೆ ನನಗೆ. ಸೊ ಎಲ್ಲರಿಗೆ ಸಹ ಒಳ್ಳೆಯದಾಗಲಿ, ಎಲ್ಲರೂ ಸಹ ಖುಷಿಯಾಗಿರಿ, ನಗನಗ್ತಾ ಇರಿ, ಆರೋಗ್ಯವಾಗಿರಿ, ಲೈಫನ್ನು ಫುಲ್ಲಿ ಎಂಜಾಯ್ ಮಾಡಿ. ಬಾಯ್, ಗುಡ್ ನೈಟ್, ಸ್ಟೇ ಹೆಲ್ದಿ, ಹ್ಯಾಪಿ ಆ್ಯಂಡ್ ಫಿಟ್. नामानि त्रिसन्ध्यं यः पठे नरः न च विघ्नभयं तस्य सर्वसिद्धिकरं प्रभो इति सङ्कष्टनाशना गणेशस्तोत्रं सम्पूर्णम्. ॐ विश्वं विष्णुर्वषट्कारो